ಜೆಂಟ್ಸ್ ಗ್ರೂಪ್ ವತಿಯಿಂದ ಹುಬ್ಬಳ್ಳಿಯ ಕನಕದ ಕಾಲೇಜಿನಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ವಿವಿಧ ರಂಗದಲ್ಲಿ ಸಾಧನೆಗೈದ ಸುಮಾರು 20 ಜನರಿಗೆ ಸನ್ಮಾನವನ್ನ ಮಾಡಲಾಯಿತು. ಇನ್ನು ಜೆಂಟ್ಸ್ ಗ್ರೂಪ್ ವತಿಯಿಂದ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತಿದ್ದು, ಪ್ರತಿ ವರ್ಷ ಕೇವಲ 5 ಜನರಿಗೆ ಮಾತ್ರ ಸನ್ಮಾನವನ್ನ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ 20 ಜನರಿಗೆ ಸನ್ಮಾನಿಸುವ ಮೂಲಕ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಜನಪದ ಪರಿಷತ್ ಕೂಡ ಅಧ್ಯಕ್ಷರಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಜಾಗೃತ ಭಾವೈಕ್ಯತಾ ಒಕ್ಕೂಟದಲ್ಲಿ ಕೂಡ ಇವರು ತಮ್ಮ ಕಾರ್ಯವೈಖರಿಯನ್ನು ತೋರಿಸಿ ಸಾಕಷ್ಟು ಆಗ ಪತ್ರಿಕೆಯ ತುಂಬೆಲ್ಲ ಇವರ ಸಾಧನೆಯ ಮಹಾಪೂರ ಹರಿದು ಬಂತು. ನಿಜವಾಗ್ಲೂ ಅಭಿಮಾನಪೂರ್ವಕವಾಗಿ ಅವರಿಗೆ ನಾವು ಸನ್ಮಾನಿಸ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಅಂದರೆ 2013 ಬೀದರ್ ಜಿಲ್ಲೆ ಔರಾದ್ನೊಳಗೆ ಇವರು ಸೇವೆ ಮಾಡಿ ಅಲ್ಲಿಂದ ವರ್ಕ್ ಆಗುವಂಥ ಸಮಯಗಳು ಅಲ್ಲಿ ಜನ ಸುಮಾರು ಸಾವಿರಾರು ಜನ 15,000 ಜನ ಮೆರವಣಿಗೆಯಲ್ಲಿ ಕೂಡಿ ಇವರು ವರ್ಕ್ ಆಗಿ ಬರುವಂಥ ಸಂದರ್ಭದೊಳಗೆ 15,000 ಜನ ಕೂಡಿ ಇವ್ರನ್ನ ರಥದಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿ ಇವರನ್ನು ಬೀಳ್ಕೊಡಬೇಕು ಅಂದರೆ ಇವರ ಶ್ರೀ ಆರ್ ಎಂ ಗೋಗೇರಿ ಅವರು ಮೂಲತಃ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ನವನಗರ ಹುಬ್ಬಳ್ಳಿ. ಸದರಿಯವರು ಸಾಕಷ್ಟು ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರು ನಾದಲೋಕ ಕಲಾವೇದಿಕೆ, ಅಧ್ಯಕ್ಷರು ಹಾಸ್ಯಲೋಕ ಕಲಾವೇದಿಕೆ, ಸೌಹಾರ್ದ ಸಾಹಿತ್ಯ ವೇದಿಕೆ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಕನ್ನಡ ಜನಪದ ಪರಿಷತ್ ಕೂಡ ಅಧ್ಯಕ್ಷರಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಜಾಗೃತ ಭಾವೈಕ್ಯತಾ ಒಕ್ಕೂಟದಲ್ಲಿ ಕೂಡ ಇವರು ತಮ್ಮ ಕಾರ್ಯವೈಖರಿಯನ್ನು ತೋರಿಸಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಹುಬ್ಬಳ್ಳಿಯಾದಂಥ ಕೊಡ್ತಾ ಇದ್ದಾರೆ. ನಾದಲೋಕ ಕಲಾವಿಕೆ ಬಹುಶಃ ಹುಬ್ಬಳ್ಳಿಯಲ್ಲಿ ಎಲ್ಲ ಚಿರಪರಿಚಿತವಾದಂಥ ಇವತ್ತಿನ ಕಾರ್ಯಕ್ರಮ ನಿಜವಾಗಲೂ ಸಾಧಕರ ದಿನ. ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲರೂ ನಮ್ಮ ಹುಬ್ಬಳ್ಳಿಯ ರತ್ನಗಳು. ಇದು ನಾವು ವಿಜಿ ಪಾಟೀಲ್ ಸಾರ್ ಅವರು ಹುಡುಕಿ ತಗೊಂಡು ಬಂದಿದ್ದಾರೆ.